ಕುಡ್ಲ ವಿಧಾನಸಭಾ ಕ್ಷೇತ್ರದ ಸಜಿಪಪಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿದ ತಲೆಮಗರು ಪನ್ಪಿನಲ್ಪ ತೋಟದ ಬರಿತ ನೇತ್ರಾವತಿ ತುದೆದ ಸೆಳೆದಾಗ ಕೈತಲ್ದ ಅಶ್ವಿತ್ ತಿಕಲ್ದ್ ಐತಾರರ್ದು ನಾಪತ್ತೆಯಾತೇರು. ಹರ್ಷಬೊಕ್ಕ ಅಶ್ವಿತ್ ತಂಕ್ಲೆನ ತೋಟ ಬರಿಟು ಉಪ್ಪುನಗ ನೇತ್ರಾವತಿ ತುದೆ ನೀರ್ದ ಒಯ್ಲಿ ಹೆಚ್ಚಾದ್ ರಡ್ಡು ಜನಲ ನೀರ್ದ ಸೆಳೆದಾಗ ತಿಕಲ್ಲೇರು. ಇಂದಿನ ತೂಯಿನ ಕೈತಲ್ದಕ್ಲು ಗ್ರಾಮಸ್ಥರು ಕೂಡ್ಲೆ ಹರ್ಷನ ನೀರ್ದು ಒಯ್ತದು ಮಿತ್ತು ಪಾರ್ದು ಬಚಾವ್ ಮಲ್ತೇರು ಆಂಡ ಆತಾನಗ ಅಶ್ವಿತ್ ನೀರ್ದ ಒಯ್ಲಿಗೆ ದೂರ ಪೋದಾದಿತ್ತಂಡು. ಸೋಮವಾರ ಜಾಗೆಗೆ ಭೇಟಿ ಕೊರ್ನ ಶಾಸಕಿ ಯುಟಿ ಖಾದರ್ ಇಲ್ಲದಕ್ಲೆಡ ಕೈತಲ್ದಕ್ಲೆಡ ಪಾತ್ರಕತೆ ನಡಪಾದ ಅಶ್ವಿತ್ನ ನಾಡುನ ಕ್ರಮದ ಬಗೆಟ್ ಪರಿಶೀಲನೆ ಮಲ್ತೇರು. ಅದು ನಮ್ಮ ಜವಾಬ್ದಾರಿ ಈಗ ಅಂದರೆ ನಮ್ಮದು ಮ್ಯಾಕ್ಸಿಮಮ್ ಎಫರ್ಟ್ ಮಾಡಿ ಮಾಡುವಂಥದ್ದು. ಫಸ್ಟ್ ಇತಿಹಾಸದಲ್ಲೇ ಫಸ್ಟ್ ನಮ್ಗೆ ಹೇಳಿದ್ದೇನೆ, ಕೋಟೆಪುರ ಮಂಜೇಶ್ವರ ತನಕ ಹೇಳಿದ್ದೇನೆ ಹೆಜ್ಜಲ್ಲಿ ಸೋಮೇಶ್ವರ ಹೆಜ್ಜೆ. ಇವತ್ತು ಸಂಜೆ ಮೇಲೆ ಇದು ಮತ್ತು ನನಗೆ ಎಲ್ಲಂದ್ರೆ ಬಂದ ನಾನು ಇದಂತಲ್ಲ ಇದೇನಾಗಿದೆ ಅವ್ರು ಒಳಗೆ ತಕ್ಷಣ ಹಿಡ್ಕೊಂಡು ಹೋಗ್ತಾರೆ. ಈ ಮೂರು ಟರ್ನ್ ಉಂಟಾಗ ಮೂರು ಒಂಟು ಅವು ಬುಕ್ ಹಂಚಿರ್ತಾನೆ ಓಲಾನು ಹಂಚೋಗ್ತಿರ್ತದೆ. ನಾನು ಇಂಚಿನಂಡ ಓಲಾಂಡ ಲಕ್ಕದೇ ಮಿತ್ರರು ಪಾಂಡವಂಗೂರು ಗುಡ್ಡು ಬಳಿ ಹಾಕೊಂಡು ಮತ್ತೆ ಬೋಟ್ ಇಲ್ಲ ಸರ್, ಅವ್ರಿಗೆ ಬೋಟ್ ಇಲ್ಲ, ಡೈವರ್ಸ್ ಆಗಿ ಬೋಟಿದೆ ಕೋಡೆರ್ದು ಊರ್ದಾಕ್ಲು ಹಿರಿಯರು ಚವನೆರು ಜಾತಿ ಮತ ಭೇದದಾಂತೆ ಒಂಜೆ ಅಪ್ಪೆನ ಜೋಕ್ಲಲಕ ತಂಕ್ಲೆನ ಸಹೋದರ ಪನ್ಪಿನ ರೀತಿರು ಅಶ್ವಿತನು ನಾಡೊಂದುಲ್ಲೆರು. ಮೊಕ್ಲೆನ ಒಟ್ಟಿಗೆ ಬಂಟ್ವಾಳದ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿಲು ಹೋಂಗಾರ್ಡ್ ಇಲಾಖೆದಕ್ಲು ಅಗ್ನಿಶಾಮಕ ದಳದಕ್ಲು ನಾಡುನ ಪ್ರಯತ್ನ ನಿರಂತರ ಮಲ್ತೊಂದುಲ್ಲೆರು ಪಂಡದ ಶಾಸಕಿ ಯುಟಿ ಖಾದರ್ ತೆರಿಪಾಯರು. ಸಜ್ಪಪಾಡು ಗ್ರಾಮದ ತಲೆಮುಗ್ರೆಂಬಲ್ಲಿ ಇಬ್ಬರು ನಮ್ಮ ಸಹೋದರ ಮಿತ್ರರು, ಒಬ್ಬರು ಅಶ್ವಿತ್ ಮತ್ತು ಹರ್ಷ, ಬಹುಶಃ ನಿನ್ನೆ ಆ ನೀರಿಗೆ ಬಹುಶಃ ಇವತ್ತು ಸೆರೆಗೆ ಸಿಲುಕಿದಾಗ ಇವತ್ತು ಹರ್ಷನನ್ನು ಊರವರೆಲ್ಲ ಇವತ್ತು ಸೇರಿಕೊಂಡು ಅವರನ್ನು ರಕ್ಷಣೆ ಮಾಡಿ ಇವತ್ತು ಚಿಕಿತ್ಸೆ ಪಡೀತಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ. ಹರ್ಷಿತ್ ಎಂಬ ಸಹೋದರ ಬಹುಶಃ ಇವತ್ತು ಇನ್ನೂ ಕೂಡ ಅವರ ಸುಲಿ ಇವತ್ತು ಪತ್ತೆ ಆಗಲಿಲ್ಲ ನೀರಿನಲ್ಲಿ. ಅದಕ್ಕೆ ನಿನ್ನೆಯಿಂದಲೂ ಕೂಡ ಊರವರೆಲ್ಲ ಯುವಕರು ಹಿರಿಯರು ಎಲ್ಲ ಜಾತಿ ಮತ್ತು ವರ್ಗದವರು ಸೇರಿಕೊಂಡು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಆ ಸಹೋದರನ ಇವತ್ತು ಒಂದು ಪತ್ತೆ ಹಚ್ಚಲಿಕ್ಕೆ ತಮ್ಮ ಪ್ರಯತ್ನ ಇವತ್ತು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಬಂಟ್ವಾಳ ಪೊಲೀಸ್ನ ಇಲಾಖೆ ಎಲ್ಲ ನಮ್ಮ ಎಸ್ ಐ ಮತ್ತು ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಹೋಮ್ ಗಾರ್ಡ್ ಮತ್ತು ಫೈರ್ ಸರ್ವಿಸ್ನ ಮಿತ್ರರು ಕೂಡ ಇವತ್ತು ಬಂದು ಆ ತಂಡದವರು ಕೂಡ ನಿನ್ನೆಯಿಂದ ಇವತ್ತು ಆ ಪತ್ತೆ ಹಚ್ಚೋ ಕಾರ್ಯದಲ್ಲಿ ಇವತ್ತು ಪ್ರಯತ್ನ ಪಡ್ತಿದ್ದಾರೆ. ಅದು ಇನ್ನೂ ಕೂಡ ಯಶಸ್ವಿ ಆಗಲಿಲ್ಲ. ಅದಕ್ಕಾಗಿ ಇವತ್ತು ಅಧಿಕಾರಿಗಳು ಸೇರಿಕೊಂಡು ಖಾಸಗಿಯವ್ರ ಜೊತೆ ಕೂಡ ಮಾತಾಡಿಕೊಂಡು ಬಹುಶಃ ಇವತ್ತು ಸಂಜೆ 24 ಗಂಟೆ ನಂತರ ಸ್ಪಷ್ಟವಾದ ಚಿತ್ರ ಸಿಕ್ಕುವ ಕಾರಣ ಈ ಪ್ರದೇಶದಲ್ಲಿ ಕೂಡ ಒಂದು ಪತ್ತೆ ಹಚ್ಚುವಂಥ ಒಂದು ತಂಡ, ಎರಡನೇ ತಂಡ ನಮ್ಮ ನೇತ್ರಾವತಿಯ ಆ ಕಡೆಯಿಂದ ಒಂದು ತಂಡವಾಗಿ ಕೋಟೆಪುರ ಮತ್ತು ಸೋಮೇಶ್ವರ ಹಾಗೂ ಹುಲಿಯಾ ಪ್ರದೇಶದಲ್ಲೂ ಕೂಡ ಪತ್ತೆ ಹಚ್ಚಬೇಕಂತ ಕಾರ್ಯತಂತ್ರವನ್ನು ಜಿಲ್ಲಾ ಮಟ್ಟದ ಫೈರ್ ಆಫೀಸರ್, ಪೊಲೀಸ್ ಇಲಾಖೆಯು ಮತ್ತು ಊರು ಸೇರಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ಬಹುಶಃ ಅದನ್ನು ಸುಸೂತ್ರವಾಗಿ ನಡೆಸುವಂಥ ಎಲ್ಲ ವ್ಯವಸ್ಥೆ ನಾವು ಇತ್ತಲ್ಲಿ ಮಾಡ್ತೇವೆ. ಮತ್ತು ಕೆಲವೊಂದು ಸ್ಥಳೀಯ ಅಭಿಪ್ರಾಯ ಕೂಡ ಈ ಪ್ರದೇಶ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಕೂತ್ಕೊಂಡು ಪಂಚಾಯತ್ ಲೆವೆಲ್ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತೇವೆ. ಪರಿಸರದ ಪ್ರಮುಖರು ಜಬ್ಬಾರ್ ಬೋಳಿಯಾರ್, ರಜಾಕ್ ಕುಕ್ಕಾಜೆ, ಜುಬೇರ್ ತಲೆಮೊಗರು, ಯೂಸುಫ್ ಪಾನೆಲ ಇಂಚಿತಿ ಪ್ರಮುಖರು ಒಟ್ಟುಗೆ ಇದ್ದಾರೆ.